ಮಂಗಳೂರು ಪೊಲೀಸ್ ಕಮಿಷನರೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಮಾದಕ ವಸ್ತು ಸಾಗಾಟ ಮತ್ತು ವ್ಯಸನ ಪ್ರಕರಣಗಳಲ್ಲಿ ಶಾಮೀಲಾದ ಆರೋಪಿಗಳ ಪರೇಡ್ ಇಂದು ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ನಡೆಯಿತು. ರಾಜ್ಯದಲ್ಲಿ ಮಾದಕ ವಸ್ತುಗಳ ಪ್ರಕರಣ ಹೆಚ್ಚುತ್ತಿದ್ದು, ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪ್ರಕರಣಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಅವರ ನಿರ್ದೇಶನದ ಮೇರೆಗೆ ಆರೋಪಿಗಳನ್ನು ಪರೇಡ್ ಮಾಡಲಾಯಿತು. ಇದರಲ್ಲಿ ಮಂಗಳೂರು ಮತ್ತು ಕಾಸರಗೋಡು ಮೂಲದ ಆರೋಪಿಗಳು ಭಾಗಿಯಾಗಿದ್ದು, ಡ್ರಗ್ಸ್ ಮಾಫಿಯಾದಲ್ಲಿ ತೊಡಗಿಕೊಂಡರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನ ನಗರ ಪೊಲೀಸ್ ಕಮಿಷನರ್ ವಿಕಾಸ್ ಕುಮಾರ್ ನೀಡಿದ್ದಾರೆ. ಬೇರೆ ಬೇರೆ ಕಡೆಯಿಂದ ಡ್ರಗ್ಸ್ ನಮಗೆ ಮೂವ್ಮೆಂಟ್ ನಮ್ಮ ಮಾಹಿತಿ ಪ್ರಕಾರ ನಮ್ಮ ಕೇಸ್ ಏನಾಗಿದೆ ಆ ಪ್ರಕಾರ ಹೇಳಬಹುದು. ನಮಗೆ ಕೇರಳದಿಂದ ಕೂಡ ಮೂವ್ಮೆಂಟ್ ನಮಗೆ ಗಮನಕ್ಕೆ ಬಂದಿದೆ. ಅದೇ ರೀತಿಯಲ್ಲಿ ಸ್ವಲ್ಪ ಕೇಸಸ್ನಲ್ಲಿ ನಮಗೆ ಡಿಸ್ಟೆಂಟ್ ಲೊಕೇಶನ್ ಗೋವಾದಿಂದ ಕೂಡ ನಮಗೆ ಮಾಹಿತಿ ಬಂದಿದೆ. ಅದೇ ರೀತಿಯಲ್ಲಿ ಈಗ ನೋಡಿ, ಎಲ್ಲೊಂದು ಬರಬೇಕಾದ್ರೆ 5-6 ಜಿಲ್ಲೆ ದಾಟಿ ಬರಬೇಕು ಇಲ್ಲಿಗೆ, ಯಾಕಂದರೆ ಒಂದು ಕಾರ್ನರ್ಗೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆ. ಸೊ ನಮಗೆ ಇನ್ಫ್ಯಾಕ್ಟ್ ಆಂಧ್ರ ಪ್ರದೇಶ, ಒಡಿಶಾ ಬಾರ್ಡರ್ ಆ ಕಡೆಯಿಂದ ಕೂಡ ಮೂವ್ಮೆಂಟ್ ಮಾಹಿತಿ ನಮಗೆ ಇದೆ. ಸೊ ಒಂದು ಕಡೆ ನಮಗೆ ಯಾವ ಕಡೆಯಿಂದ ಬರ್ತಾಯಿದೆ ಇಂಪಾರ್ಟೆಂಟು, ಒಂದು ಕಡೆ ನಮಗೆ ಈ ಹಿಂದೆ ಯಾರ್ಯಾರು ಕಂಟಿನ್ಯೂಸ್ಲಿ ಇಂಟರ್ ಸ್ಟೇಟ್ ಅಫೆಂಡರ್ಸ್ ಆಗಿದ್ದಾರೆ ಅಥವಾ ನಮ್ಮ ಸ್ಟೇಟ್ನಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಅಫೆಂಡರ್ ಆಗಿ ಮಂಗಳೂರಿಗೆ ಒಂದು ರೆಗ್ಯುಲರ್ ಸಪ್ಲೈಯರ್ ಆಗಿದ್ದಾರೆ. ಸೊ ಎಲ್ಲ ಗಮನಕ್ಕೆ ಇಟ್ಕೊಂಡು ನಾವು ಈ ಒಂದು ಕಾರ್ಯಾಚರಣೆ ಮಾಡ್ತಿದ್ದೀವಿ.